ನಮಸ್ಕಾರ ಹರಿ ಅವರೇ. ಒಂದು ಒಳ್ಳೆ ಸಿನಿಮಾ ತೋರಿಸಿದ್ರಿ, ಕಿರುಚಿತ್ರ. ಈ ಡಿ ಬಾಯ್ಸ್ ಅಥವಾ ಡೆಲಿವರಿ ಬಾಯ್ಸ್ ಅಂತ. ನಾವು ಈ ಕೋವಿಡ್ ಟೈಮಲ್ಲಿ ಮನೆಯಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡ್ತಾ ಇದ್ವಿ. ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಅದರ ಹೋಟ್ಲಿಗೆ ಇದು ಮಾಡಿದಾಗ ಅದು ಕಳಿಸ್ತಿದ್ರು. ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡು ತಿಂತಿದ್ವಿ. ಆದರೆ ಆ ಡೆಲಿವರಿ ಬಾಯ್ಸ್ ಕಷ್ಟ ಏನಿದೆ ಅಂತ ಅನ್ನೋದು ನಿಮ್ಮ ಈ ಸಿನಿಮಾ ನೋಡಿದಾಗ ಗೊತ್ತಾಯಿತು. ನೀವು ತುಂಬ ಮಾರ್ಮಿಕವಾಗಿ ತೆಗೆದಿದ್ದೀರಿ. ಒಂದು ಚೂರು ಬೋರ್ ಆಗಲ್ಲ, ಮತ್ತು ಒಂಥರ ಮನಸ್ಸು ಒಂಥರ ಬೇಜಾರಾಗ್ಬಿಡುತ್ತೆ. ಪಾಪ ಇಷ್ಟೆಲ್ಲ ಯಾಕಂದರೆ ಸ್ವಲ್ಪ ಲೇಟ್ ಆದರೆ ಉಗಿಸ್ಕೋಬೇಕು, ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿರೋದು ತಂದುಕೊಡ್ಬೇಕು. ಆ ರೆಸ್ಟೋರೆಂಟ್ನವರು ಡಿಲೇ ಮಾಡಿದಾಗ ಇವ್ರ ಮೇಲೆ ಅಪವಾದ ಬರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳನ್ನ ನೀವು ನೀಟಾಗಿ ತೋರಿಸಿದ್ದೀರಿ. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ಅದೇನೋ ಒಂಥರ ಕಾಕತಾಳೀಯವಾಗಿ ಅಪ್ಪು ಸರ್ ಈ ಡೆಲಿವರಿ ಬಾಯ್ಸ್ ಬಗ್ಗೆ ತುಂಬ ಮಾರ್ಮಿಕವಾಗಿ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಡೆಲಿವರಿ ಬಾಯ್ಸ್ಗೂ ಗೌರವ ಕೊಡಬೇಕು ಅನ್ನೋದು ಅದು ಈ ಇದಕ್ಕೆ ನಿಮಗೆ ಸರಿಯಾಗಿ ಸಿಕ್ಕಿದೆ. ಅವರು ಇಡೀ ಚಿತ್ರ ನೋಡಿ ಹೇಳ್ದಂಗಿದೆ ಅದು. ಬಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಮಾರುತಿ ಕುಮಾರ್ ಅವರು ನಿರ್ಮಾಪಕ, ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮ ನಿರ್ದೇಶನ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕ್ರಿಸ್ಮಸ್ ದಿವಸ 11 ಗಂಟೆಗೆ ಇಲ್ಲಿ ಈ ಡಿ ಬಾಯ್ಸ್ ಬಿಡುಗಡೆ, ತಪ್ಪದೇ ನೋಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅನು. ಇದೇ ತಿಂಗಳು 25ನೇ ತಾರೀಕು ಡೆಲಿವರಿ ಬಾಯ್ ಅಂತ ಒಂದು ಶಾರ್ಟ್ ಮೂವಿ ಬರ್ತಾ ಇದೆ. ತಾವೆಲ್ಲರೂ ಆ ಒಂದು ಶಾರ್ಟ್ ಮೂವಿನ ನೋಡಿ ಹಾರೈಸ್ಬೇಕು ಅಂತ ಕೇಳ್ಕೊತೀನಿ. ತಪ್ಪದೆ ನೋಡಿ. ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುಬ್ರಹ್ಮಣ್ಯ ಸಿರಿಮನೆ ಅಲಿಯಾಸ್ ಶಿವಾಜಿರಾವ್ ಜಾಧವ್. ಇದೇ ತಿಂಗಳು 25ನೇ ತಾರೀಕು ಕನ್ನಡ ಚಲನಚಿತ್ರ ಡೆಲಿವರಿ ಬಾಯ್ಸ್ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಇದನ್ನ ವೀಕ್ಷಿಸಬಹುದು. ದಯಮಾಡಿ ಎಲ್ಲರೂ ಸಿನಿಮಾ ನೋಡಿ ಹರಸಿ ಹಾರೈಸಿ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಘೋಷಣೆ ಮಾಡುವ ನಮಸ್ಕಾರಗಳು. HD ಆರ್ಯ ಅನ್ನೋರು ಡೈರೆಕ್ಷನ್ ಮಾಡಿದ್ದಾರೆ ಡೆಲಿವರಿ ಬಾಯ್ ಅಂತ ಶಾರ್ಟ್ ಮೂವಿ. ಇದೇ ತಿಂಗಳು 25ನೇ ತಾರೀಕು ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ನೋಡಿ ಅದನ್ನ ಆಶೀರ್ವಾದ ಮಾಡಿ ಹಾರೈಸ್ಬೇಕು. ಯಾಕೆಂದ್ರೆ ಶ್ರಮ ಪಟ್ಟಿ ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ನಾನು ನೋಡಿದೆ, ನನ್ಗಿಷ್ಟ ಆಯ್ತು, ನಿಮ್ಗೂ ಖಂಡಿತ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಹೊಸಬ್ರಿಗೆ ಬೆಳೆಯೋದಕ್ಕೆ ಒಂದು ದಾರಿ ಅವಕಾಶ ಮಾಡ್ಬೇಕು.